ಹಲೋ ಫ್ರೆಂಡ್ಸ್, ನಾವಿವತ್ತು ಉಡುಪಿಗೆ ಬಂದಿದ್ದೇವೆ. ನಮ್ಮ ಅಮ್ಮನವರ ಮನೆ ಗೃಹ ಪ್ರವೇಶ ಉಂಟು. ಹಾಗೆ ನೋಡಿ, ಇಲ್ಲಿ ಬೆಳಿಗ್ಗೆ ಮಳೆ ಬರ್ತಾ ಇದೆ, ಭಾರಿ ಜೋರು ಮಳೆ ಇಲ್ಲಿ. ಮತ್ತು ನೋಡಿ, ಫುಲ್ ಸುತ್ತಮುತ್ತ ಗ್ರೀನರಿ, ತುಂಬ ಖುಷಿ ಆಯಿತು ನನಗೆ ಸರೌಂಡಿಂಗ್ಸ್. ಹಾಗೆ ನಾವಿಲ್ಲಿ ಅಮ್ಮನಿಗೆ ಮನೆ ಕಟ್ಟಿದ್ವಿ. ಪುರೋಹಿತರು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಬೆಳಿಗ್ಗೆ.
कर्मद आरंभो मध्यರು ಕೊನೆಯ ಭಾಗಗಳು ನಿರಂತರವಾದ ಭಗವಂತನ ಪ್ರಾರ್ಥನೆ ಭಗವಂತನ ನಾಮಕರಣ ಮಾತಮತ್ತೊಂದು ದೇವತಾರಾಧನೆ निखिल गुणगणार्णो नित्य निर्मुक्त दोषः सरति जनयनोऽसौ श्रीपतिः मानधो नः समर्पयामि
छत्रं समर्पयामि चामरं समर्पयामि दर्पणं समर्पयामि जनं समर्पयामि धृतियुतमाद्यमानस्तोत्रादिहितमत्ता राजोपचारपूजां समर्पयामि ओमापादं वैपर्यन्तं गुरूणामग्रेसरेत् तेन विघ्नाः प्रणश्यन्ति सिद्ध्यन्ति च मनोरथाः महाकाली महालक्ष्मी महागणपति ಸ್ವರೂಪಗಳ ಅನೇಕ ದೇವತಾರಾಧನೆ ಮಾತ್ರ ದ್ವಾರ ಮಾತ ಮುಖ್ಯವಾದ ಅದು ಸುಪ್ರಸಿದ್ಧರ ಒಂದು ಇಲ್ಲಾವರಕಿನ ಅನಿಷ್ಟವಾದ ಪರಿಹಾರ ದ್ವಾರ ಇಷ್ಟಾರ್ಥ ಸಿದ್ಧಾಫಲಕ ಇನ್ನು ಪ್ರವೇಶ ಮಲ್ಪಡೆ ಬೋಳಾಯನ ಅನುಕೂಲತೆ ಅನುಗ್ರಹ ಮಲ್ಪದಕ ದೇವರ ಮಾತ ಪರಮಾನುಗ್ರಹ ಮಲ್ಪಡೆ ಪಡೆದು ಮುಳುಗಾರ್ತಿ ಮಹಾತಾಯಿ ಕುಂಜಾರ ಮಂಡಲ ಕ್ಷೇತ್ರ ಸ್ವಾಮಿ ಮಹಾರುದ್ರ ದೇವರ ಆರಾಧ್ಯ ದೇವದೇವರ ಮಾತ ಪ್ರಾರ್ಥನೆ ಮತ್ತೊಂದು ಪಾಡಲೆ ದ್ವಾರಾಭಿಮಾನಿ ದೇವತಾಭ್ಯೋ ನಮಃ ಮನಸೋ ಭೀತ ಪ್ರಾರ್ಥನಾ ಸಮರ್ಪಯಾಮಿ.
ಮಧ್ಯೆ ಎಷ್ಟೆತ್ತಿನ ರಾಜ್ಯಭಾರ ಮಾತ ಮಧ್ಯೆ ಮುಂಜಿಲ ಅನ್ಯಾಯ ಎರಗಲ ಮಾತ ಮುಂದೆ ಒಂದು ಪಂಡು ಅಪರಾಧಾತ್ ಕೊಡ್ತಾನೆ ಬಾಲೆ ಶಾಪ ಕೊಟ್ಟು ಬಿಡ್ತಾನೆ ಬಣ್ಣ ಆಗ್ಬಿಡ್ತಾನಗ ಐದು ತುಂಬಿಯ ಪರೀಕ್ಷಿತ ಗುಪ್ತಚಾರ ಬಂದಾತನ ಬಾಲೆ ಶಾಪ ಕೊಡ್ತಾನೆ ಬನದು ಅದನ್ನ ತಂದೆಗೆ ಬಾಲ ಶಾಪ ಕೊಡ್ತೀನಿ ಅಂಕ ಬಾಲ ವರ ಕೊಡ್ತೀನಿ ಅಂಕ ದಾದ ವರಕ್ಕೆ ಏನು ಆಗ್ಬಿಡ್ತಾನಗ ಇತ್ತಪುಟ ಯಾನೆ ಜೀವ ಒಂದೇ ಹೆಂಗೆ ಪಾಪ ಕರ್ಮ ಮಲ್ಗಿದ್ದು ಆಟ ಕಡೆಯೇ ಕಾರಣ ಬ್ರಾಹ್ಮಣಕ್ಕೆ ಅಪಚಾರ ಮಾತ್ರ ಮತ್ಯವನ್ನ ಆಗ್ಬಿಡ್ತಾನಗ ಭಾರಿ ಮಂತ್ರ ಪಾಪ ಅಂತ ಪಾಪದ ಪರಿಹಾರ ಬರ್ಬಿಡಿ ಸಾಧ್ಯನೇ ಇದೆಯಂತ ಆಡಿದಾವ ಅಂತ್ಯ ಕಾರಣ ಯಾರು ಮುಚ್ಚಾಂದ್ರ ಅಪರಾಧವಾದ ಬಂದಿರದವರ ತೈಲ ಹಾಕ್ಬಿಡ್ತಾನಗ ಪಾಪನೇ ದೇವರ ತೈಲ ಅಂದ ಕುಳಿತ ಪುಣ್ಣ ಹಾಕ್ಬಿಡ್ತಾನೆ ಜನ್ಮ ಬರ್ಕೊಂಡು ಅವನ್ನ ದೈವಿಕ ಪಾಪನಿವಾದ ಪರಿಹಾರವಂತೆ ನಾಳೆ 7 ದಿನದ ಅವಕಾಶ ಕೊಡ್ತೀನಿ ನಾನು ಹೇಳಿದಾದ್ರೆ ಈ 7 ದಾರೆಯಿಂದಾದ ಶಾಪಗಳನ್ನ ಶಾಪ ಒಂದು ವರ ಎಂದು ನಮಗೆ ಪದೇ ಗೊತ್ತಾಗ್ತದೆ ಪರೀಕ್ಷಿತ ಗೊತ್ತಾ 7 ಖಂಡಿತವಾದ ಸೇವೆ ಅದು ಗೊತ್ತಾಗ್ತದೆ ಅವಳ ಯಾರು ಮಲ್ತಿನ ಪಾಪನಿ ಪರಿಹಾರ ಮಲ್ಕೊಂಡು ಪಡೆದು ಕಾಯೋಪವೇಶ ಅಂತ ಪಡೆದು ಈ ಗಂಗಾ ನದಿ ತೀರ ಕೈತಲ ಹೋದು ಕಣ್ಣು ಮುಚ್ಚಿ ಅಂದರೆ ಸೂರ್ಯ ದೇವರನ್ನೇ ತೋವತ್ತು ಅನ್ನ ಆಹಾರ ಬಿಟ್ಟು ತಾನು ಪ್ರಾಣತ್ಯಾಗ ಮಾತ ಮಲ್ಪೆ ಪಡೆದು ಗಂಗಾ ತೀರ ಉಪಯೋಗ ಅವಳ ಅಷ್ಟಮಾಚಾರ್ಯ ಭಕ್ತರಿಗೆ ಸುಖಮತಿ ಕೊಡುವುದು ಗೊತ್ತಾರೆ ಮತ್ತು ನೋಡಿ ಆಚಾರ್ಯ ಪಾಪ ಪರಿಹಾರ ಅಪ್ಪಜಿ ಈ ಜಪಕ್ಕೂ ಕೊಡುವುದರಲ್ಲಿ ಬ್ರಾಹ್ಮಣ ಗಮಚಾರ ಬಂದಿನ ಪಾಪನೆ ಪರಿಹಾರ ಮತ್ತು ಬಹಳ ಕಷ್ಟವು ಅನ್ನಿಡಿದಾಗ ಬ್ರಹ್ಮ ಶಾಪ ಪಡೆದ ಪರಿಹಾರ ಆವಂದಕೊಂಡಾಂಡ ನಿಕೃಷ್ಟ ವಾಂಚಿನ ಜನ್ಮಳ ಮಾತವರ್ಪ ಐಕೋತ್ತರ ಮಾತು ದೈವಿಕಾರರು ಮಾತರೆಗಳ ಭಗವಂತನ ಸ್ಮರಣೆ ಬರಡೋಪಣ ಸ್ಮರಣೆ ಬರಡ ದಾನ ಬಲ್ಪಡೋಪಣ್ಣ ಆಗ್ಬಿಡ್ತಾನಗ ದಿನಾಲ ಪ್ರಾರ್ಥನೆ ಬಲ್ಪಡೋದೇವರನ್ನ ಯೋಗ್ಯನ ಆಗ್ಬಿಡ್ತಾನಗ ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ತರಣೆ ಕರುಣಿತಯ್ಯ ನಾರಾಯಣ ಅಂತ ಪಡೆದು ದಿನಾಲ ನಮ್ಮ ಪಣೊಂದಿ ಪಡಿಯ ಇಂಚ ಪಣೊಂದು ಇಪ್ಪಣ ಆಗ್ಬಿಡ್ತಾನಗ ದೈವಿಗಳು ಭಗವಂತನ ಸ್ಮರಣೆ ಬರ್ಪುಣನಂತೆ ಈ ಸ್ಮರಣೆ ಬತ್ತಿನಿಂದ ದಾದ ತಲೆ ಬೇಡ ಎಂದು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಟ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಎಂದು ಪಡೆದಕ್ಕ ಕುಡಜನ್ಮ ಬರ್ಪೂಜನ ಐಕೋಸ್ಕರವಾಗಿ ಸೈತೀಕಾರಣ ಭಗವಂತನ ಚಿಂತನೆ ಬೋಡು ಅಪ್ಪಳ ಸೈನಗನೇ ಒರೆಯಾನ ದೇವರ ಸ್ಮರಣವಂತ ಸೇಪೆ ಜಾತಿಯಾನ ಪಾಪಕರ್ಮ ಮಾತ ಮಲ್ಪೆ ಬಣ್ಣ ಪಡ್ತಾನಗ ಖಂಡಿತವಾದ ಬರ್ಪೂಜಿ ಅಭ್ಯಾಸ ಬಲ ಮಾತ್ರೆಗಳ ಬೋಡು ಒಂದು ಲೆಕ್ಕ ಎಲ್ಲ ಪರೀಕ್ಷೆ ನಿನ್ನೆ ರಾತ್ರಿ ಕೂದೊಂದು ಚಹಾ ಪಡೆದು ಓದಿದೆ ಎಲ್ಲ ಬರೆ ಪೇಪರ್ನ ಆಗ್ಬಿಡ್ತಾನಾಗ ಪರೀಕ್ಷೆ ಹಾಲು ಪೋಯ್ಬೇಕು ಪೂರ ಮದದ್ರೇ ಪೋಯ್ಬಿನ ಒಂಜಿಲ್ಲ ಬರೆ ಎರಡು ಬರ್ತೀವಿ ಐದು ಅಭ್ಯಾಸ ಪಡ ನಿರಂತರವಾದ ಭಗವಂತನ ಆ ಪರೀಕ್ಷೆದ ಪಾಠನ ಓದೊಂದು ಇಪ್ಪನ ಆಗ್ಬಿಡ್ತಾನಾಗ ಪರೀಕ್ಷೆದ ಲೀಲಾಜಾಲವಾದ ಬರೆ ಎರಡು ಜನ ಅಂಜನದವ ನಿತ್ಯ ನಿರಂತರವಾದ ಭಗವಂತನ ಚಿಂತನೆ ಭಗವಂತನ ಸ್ಮರಣೆ ಮಾತ ಮಲ್ತು ಇಪ್ಪನ ಆಗ್ಬಿಡ್ತಾನಾಗ ಸೈಪಿ ಕಾಲೊಳ್ಳ ಭಗವಂತನ ಚಿಂತನೆ ಬರ್ಕೊಂಡು ಪಡೆದು ಅಂಜಿತಿನ ಪರೀಕ್ಷಿತ ಮಹಾರಾಜರು ಕೇವಲ ಆದ್ಯಕ್ಕೆ ಪಾಪ ಪರಿಹಾರ ಪಡ ಪಾಪ ಪರಿಹಾರದಾದ ಬಲ್ಪಡಿಕೆಯನ್ನ ಪಡ್ತಾನಾಗ 7 ದಿನ ಅವಕಾಶ ಬಾಲೆ ಕೊಡ್ಕೊಂಡು 7 ದಿನ ಪರ್ಯಂತವಾದ ಕೊಲ್ಲುಡು ಭಗವಂತನ ಕಥೆನಿಕೆಯನ್ನ ನಿನ್ನ ಪಾಪ ಪರಿಹಾರ ಪಡೆದು ಶುಕಮಣಿಗಳು ಮಲ್ಲವನ್ಯ ಮಂಟಪಗಳು ಭಗವಂತನ ಮಹಾತ್ಮೆಯ ಪಂಡ್ರಿ ತಿರುಮಲ್ಪೇರು ಗಂಗಾದೇವಿ ತೀರೋಡು ಅದಾಗ ಪರೀಕ್ಷಿತ ಮಹಾರಾಜೆ ತಾನು ಒರಿ ಮಾತ್ರ ಬಂದೆ ಇಡೀ ಊರದ ಜನ ಪುರಜನ ಮಾತ್ರ ಲೆಸಂಪೋಪೆಗೆ ಬಣ್ಣ ಪಡ್ತಾನಾಗ ಭಾಗವತನಿ ಭಗವಂತನ ಮಹಾತ್ಮೆಕೆಯನ್ನ ಪಡ್ತಾನಾಗ ಉತ್ಸವದಲ್ಲಿ ಆಚರಣೆ ಮಾತ ಬಲ್ಪಡುವುದು ನೈಕೋಸ್ತರವಾದ ಅದರೆಲ್ಲ ಲೆಸಂಪೋಪೆಗೆ ಎಂಚಪೋಪೆರಿಗೆಯನ್ನ ಪಡ್ತಾನಾಗ ಪರೀಕ್ಷಿತ ಮಹಾರಾಜ ಅವರು ఆయన ಬುಡೇದಿ ಅವರು ಜೋಗಲ ಅವರು ಮಾತಿರ ಊರ್ದಗಳು ಮಾತ ತಂಕಳ ದಾದ ಬೊಡ್ಚಾದಿ ಪಾಡೊಂದು ಭಗವಂತನ ಕೈತಲು ಪೋಯರು ಪಂಜಾವಲು ಮಾತ ತೀರತ ತಂದು ಲಂಗ ಪಾಡೊಂದು ದೇವರ ಕೈತಲು ಕಥೆಗೇಂದ್ರ ಪೋಯರು ಬಣ್ಣ ಪಡ್ತಾನಾಗ ಭಗವಂತನ ಕೈ ಫುಲ್ಲು ಮಾತಿರೊಟ್ಟು ಕಥೆ ಕೇಳಿದರೆ ಏತಿ ಕೇಳಿದರಿಗೆ ಪಡ್ತಾನಾಗ 24 ಗುಣಿಸಿ 7 ನಿರಂತರವಾದ ಅನ್ನ ಆಹಾರ ನಿದ್ರೆ ನೀರು ಬಿಡ್ದು ನಿರಂತರವಾದ ಭಗವಂತನ ಮಹಾತ್ಮೆನ ಕೇಳುವಿಗೆ ಶುಕಮಂದಿಗಳು ಫುಲ್ಲು ಭಗವಂತನ ಮಹಾತ್ಮನೇ ಮಾತ ಪಡ್ಬೇರಿ ಈ ಕಥೆನ ಕೇಳೊಂದು ಮನಸ್ಸಿನ ಭಗವಂತನ ಚಿಂತನೆ ಮಲ್ತಂದು ಆನಾಥ ನಾಮಕನ ಮಲ್ತಂದು ಇತ್ತಿನವರ ಪರೀಕ್ಷಿತ ಮಹಾಂಡ ಪಡೆದು ದೇವರೇ ಕಿಂಜ ಪಡೆದು ದೇವರಿಗೆ ಬಂದ ಕೂಡಲೇ ಮನುಷ್ಯನ ಸ್ವಭಾವ ಪಂಡ ತಿರುಪುಜರಾಗಿಯನ್ನ ಪಡ್ತಾನಗ ನೈವೇದ್ಯಂ ಬರದೋ ನಿಸ್ತಂ ದೃಷ್ಟ್ವೈವ ಸ್ವೀಕರೋಮ್ಯಹಂ ಎದುರುದಿಯರಿಂದಾಂಡ ಯಾನ್ ದೃಷ್ಟಿಯ ಸ್ವೀಕಾರ ಮಾತ ಮಲ್ಪೆ ಭಗವಂತನೇ ಪಾತ್ರ ಆಯ್ಕೊತ್ತಿರ ಮಾತು ಭಗವಂತ ಎದುರು ದೀನದ ದೃಷ್ಟಿಯ ಸ್ವೀಕಾರ ಮಾತ ಮಲ್ತಿರ ಮಾತ ಫಲಾಕಿಯನ್ನ ಪಡ್ತಾನಗ ವಿಷಜನ್ಯ ಪದಾರ್ಥಗಳ ಮಾತ ಪರಿಹಾರಾಪಿನ ಮೂಲಕವಾದ ಅಮೃತತ್ವ ಪ್ರಾಪ್ತಿಯಾಪಿನ ಮೂಲಕ ಶುದ್ಧ ವಸ್ತುವಾದ ತಿಕ್ಕೊಂಡು ನೈಕೋಸ್ಕರ ದೀನ ಮೃಪ ಪದಾದ ಮಣಪ ಪರಂದು ತಾರಾಯಿ ಮಾತ ಪಂಪ ಸಪಾದ ಮಾತ ಗೆದ್ದೆ ಕುರಿ ಬಕ್ಕ ಪ್ರಸಾದ ಗೆತ್ತನ್ನೇ ಪಣ್ಣ ಪಡ್ತಾನಗ ಭಗವಂತೆ ದೃಷ್ಟಿಡು ತೋಯಿಯನ್ನಾಂಡ ಐಕಾಂತ ಮಹಾತ್ಮೆ ಬರ್ಕೊಂಡು
ಸಮರ್ಪಣಾಪಡ್ತಾನೆ ಭಗವಂತನ ಕನ್ನಡಿ ಆತ ಅಮೃತ ಉಣ್ಣದ ಏಕೋಸ್ಕರವಾದ ಭಗವಂತ ಎದುರಲ್ಲಿ ದೇವರ ಪೂರ್ಣ ಏರ್ಪಡ್ತಿರೋ ಅವಸ್ಥೆ ಎಂಗ ಕಣತಿನ ದಾರಿ ಹಿಂದಿನ ಸ್ವೀಕಾರ ಮಲ್ಪನ ಮೂಲಕವಾದ ಎಂಕಲೆ ಅಮೃತ ರೂಪದ ಫಲನಿಕೊಂಡ ದೇವರ ಅಮೃತ ಕಣ್ಣ ಮುಚ್ಚಿದ ಭಕ್ತಿಯ ಪ್ರಾರ್ಥನೆ ಮಂದಿಯರು ಕೊಡ್ತು ಸ್ವೀಕಾರವಾದ ಮಲ್ಪನದ ಅವರ ಕರ್ಣಚತಾ ಭಾವ ಅವನದ ನಮ ಯವು ಸ್ವೀಕಾರವಾದ ಮಲ್ಪನಾಪಡ್ತಾನಗಲ ದೇವರ ಸಮರ್ಪಣ ಬಂತದೇ ದೇವರು ಒಂದು ಆಚರಿಸಿದ್ರೆ ಎವುಲಜ್ಜೇನು ಹೋಟೆಲ್ ಹೋದ ಕಾಫಿ ಚಹಾ ಬರ್ಪ ಹೆಚ್ಚಿದೇವರ ಸಮರ್ಪಣಾ ಬರ್ಪಣಿಕೆ ಪಡ್ತಾನಾಗ ಶ್ರೀಕೃಷ್ಣಾಯ ನಮ್ಮ ಬರ್ಪಣೆ ದೇವರ ಸ್ಮರಣ ಬರ್ಪಣೆ ಬರ್ಪಣೆ ದೇವರ ಸಮರ್ಪಣೆ ಹಾಕೊಂಡು ಒಂದಷ್ಟು ಇಂಚ ದೇವರನ್ನ ಸ್ಮರಣಪೂರ್ವಕವಾದ ಸ್ವೀಕಾರವಾದ ಬರ್ಪಣೆ ಹಾಕುತ್ತಾನಾಗಲ್ಲ ಭಗವಂತನ ಸಮರ್ಪಣೆ ಅಂಚ ಯಥಾಶಿತಿ ದೇವರಿಗೆ ಸಮರ್ಪಣವಾದ ಮತ್ತೊಂದು ಪ್ರಸಾದೇನ ಪ್ರಸಾದಂ ಭಕ್ತಿತೋ ದಧ್ಯಾತ ಮಾತರಿಗಳ ಪ್ರಸಾದನೆ ಮಾತ ಕೊಡ್ದು ನೃತ್ಯ ಗೀತಾದಿಗಂ ಚರೆ ಸಂಜಾತ ದಲ್ತೊಂದು ಭಜನೆ ಮಾತ ಮಲ್ಕೊಡು ಕಥಾ ಅನುಷ್ಠಿತ ಜನೇ ಸಹ ಮಾಡಿಕೊಡೋದು ಕಥೆನೆ ಮಾತ ಕೇಳಿದಾವರ ಭಗವಂತ ಅನುಗ್ರಹ ಕೊರಪೆ ಏಪಾಕಿಯನ್ನ ಕೊಡ್ತಾನಗ ಭಕ್ತಿ ಶ್ರದ್ಧಾ ಸಮನ್ವಿತ ಭಗವಂತನ ಪೂಜೆ ದಾತ ಕೊಡುಗೆಯನ್ನ ಕೊಡ್ತಾನಗ ಭಕ್ತಿಲ ಶ್ರದ್ಧೆಲ ಮಾತ್ರ ಮುಖ್ಯ ಅಂದ ಲೆಕ್ಕ ಯಾವ್ದು ಭೂರಾಶಿ ಪಾಡದ ಅವಳು ಏರಪ್ಪಕೊಂಡು ಕಮ್ಮಿ ಬ್ಲಾಗಿಂಗ್ ಬತ್ತೆ ಬತ್ತೆ ಹೌದಾ
ಮೆಲ್ಲ ಮೇಲೆ ఉలే చాటుకున్నాను ఉల్లేరు అప్పుడు అవుతుంది ఫస్ట్ वरती मिस आहे थँक यू Thank you for watching. Bye.